ಉಡುಪಿಯ ಶಿರ್ವ ಮಾರ್ಗವಾಗಿ ಬೆಳ್ಮಣ್ ಸಂಪರ್ಕಿಸುವ ಜಂತ್ರ ಪರಿಸರದಲ್ಲಿ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ರಸ್ತೆಗೆ ಹಾಕಲಾಗಿದ್ದ ಕಲ್ಲು ಮತ್ತು ಧೂಳಿನಿಂದಾಗಿ ವಾಹನ ಸವಾರರಿಗೆ ತೊಂದರೆ ಉಂಟಾಗ್ತಾ ಇದೆ. ಹಲವಾರು ತಿಂಗಳುಗಳಿಂದ ರಸ್ತೆ ಸಮಸ್ಯೆ ಉಂಟಾಗಿದ್ರೂ ಗುತ್ತಿಗೆದಾರ ಈ ಕಡೆ ಮುಖ ಮಾಡಿಲ್ಲ. ದಿನನಿತ್ಯ ಸಾವಿರಾರು ವಾಹನಗಳು ಈ ಭಾಗದಲ್ಲಿ ಓಡಾಟ ಮಾಡ್ತವೆ. ಧೂಳಿನಿಂದಾಗಿ ಸಣ್ಣ ವಾಹನ ಸವಾರರಿಗೆ ಕಷ್ಟ ಉಂಟಾಗ್ತಾ ಇದೆ. ಪ್ರತಿದಿನ ಅಪಘಾತಗಳು ಉಂಟಾಗ್ತಾ ಇದ್ದು ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆಯಲ್ಲಿ ದಿನಾ ಓಡಾಟ ಮಾಡಿದ್ರೂ ಅವರ ಕಣ್ಣಿಗೆ ಈ ಸಮಸ್ಯೆ ಬೀಳ್ತಾ ಇಲ್ಲ. ಕಾರ್ಕಳ ಕ್ಷೇತ್ರದ ಶಾಸಕರು ಮತ್ತು ಸಚಿವರು ಏನಾದರೂ ಗುತ್ತಿಗೆದಾರರ ಮೇಲೆ ಒತ್ತಡ ತಂದು ರಸ್ತೆ ಸಮಸ್ಯೆ ಸರಿ ಮಾಡ್ತಾರೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ ಸಾರ್ವಜನಿಕರು.